ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್. ಪ್ರಭು ಯೇಸು ಕ್ರಿಸ್ತಿಯರ್ನ ಪುಟ್ಟಿನ ದಿನೋನು ಕ್ರಿಸ್ಮಸ್ ಪರ್ಬಾದ್ ಆಚರಣೆ ಮಲ್ತೊಂದು ಪುನಃ ಸರ್ವೆರೆಗ್ಲ ಕ್ರಿಸ್ಮಸ್ ಪರ್ಬದ ಎಡ್ಡೆಪ್ಪುನು ಬೈಕ್ವ ಇತ್ತೆ ಇನಿತ ಮುಖ್ಯಾಂಶಲು. ಏಸು ಕ್ರಿಸ್ತಿಯರು ಪುಟ್ಟಿನ ದಿನ ಕ್ರಿಸ್ಮಸ್ ಆಚರಣೆ ನೆಲ್ಲಿಕಾರ್ ಇಂಗ್ರೇಜಿ ಬೊಕ್ಕ ರೊಸಾರಿಯೋ ಕೆಥೆಡ್ರಲ್ ಬಿಷಪ್ ಹಿಡಿದು ವಿಶೇಷ ಬಲಿ ಪೂಜೆ ಒಡಿಪು ಮಿಲಾಗ್ರಸ್ ಇಂಗ್ರೇಜಿಡು ಸಂಭ್ರಮದ ಆಚರಣೆ. ಮತಾಂತರ ಕಾಯ್ದೆ ನಿಷೇಧ ಬಗೆಟ್ ಪಕ್ಷ ಧರ್ಮ ಭೇದದಂತೆ ಮಾತಿರ್ಲ ಯೋಚನೆ ಮಲ್ಪಡು ಬಜ್ಪೆ ವಿಮಾನ ನಿಲ್ದಾಣಡು ಗೃಹ ಮಂತ್ರಿ ಆರಗ ಜ್ಞಾನೇಂದ್ರ ಲಾಭ ತೂದು ಬಿಜೆಪಿ ದಕ್ಲೆಡ್ದು ಕಾನೂನು ಯುಟಿ ಖಾದರ್. ಬಿಜೆಪಿ ಅಭ್ಯರ್ಥಿಲಿನ ಗೆಂದಾದ್ ಕಾಪು ಪುರಸಭೆಟ್ಟು ಅಧಿಕಾರ ಕೊರಡು ಲಾಲಾಜಿ ಆರ್ ಮೆಂಡನ್ ಕಾಪು ಓಟದ ಪ್ರಚಾರಡು ಕಾಂಗ್ರೆಸ್ ಪಕ್ಷದ್ದು ಇಲ್ಲಡೆ ಸುಳ್ಳು ಮಾಹಿತಿ ಶ್ರೀಕಾಂತ್ ನಾಯಕ್. ತೋಡಾರ್ ಜಾತ್ರೆ ಕೊಡಮಣಿತ್ತಾಯ ಸಾನ ಶ್ರೀ ಬ್ರಹ್ಮ ಬೈದರ್ಕಳ ಗರುಡಿ ಜಾತ್ರೆಡು ಕೊಡಮಂದಾಯ ದೈವದ ನೇಮ. ವಾರ್ತೆದ ವಿವರ. ಯೇಸು ಕ್ರಿಸ್ತ ಸ್ವಾಮಿ ಪುಟ್ಟದು 2021 ವರ್ಷ ಮಗರೊಂದುಂಡು ಲೋಕಡೋರ್ಮೀಡು ಕೃಷಂದಕಲು ಯೇಸು ಕ್ರಿಸ್ತರ್ನ ಜನ್ಮದಿನನು ಕ್ರಿಸ್ಮಸ್ ಪರ್ಬಾದ್ ಶನಿವಾರ ಆಚರಣೆ ಮಲ್ತೆರು. ಕುಡ್ಲಾ ಕ್ರೈಸ್ತ ಧರ್ಮ ಪ್ರಾಂತ್ಯದ ಬಿಷಪರು ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನ ನೆಲ್ಲಿಕಾರ್ದ ಇಂಗ್ರೇಜಿಡ್ ಬೊಕ್ಕ ಕುಡ್ಲದ ರೊಸಾರಿಯೋ ಕೆಥೆಡ್ರಲ್ಡ್ ಬಲಿ ಪೂಜೆ ನಡಪಾಯರು. ಶನಿವಾರ ಲೋಕಡೋರ್ಮಿಡು ಕ್ರಿಸ್ಮಸ್ ಪರ್ಬ ಭಾರಿ ಸಂಭ್ರಮಡು ನಡತಂಡು. ಅಂಚನೆ ತುಳುನಾಡು ಡೋರ್ಮೆಲ ಪರ್ಬದ ಗೌಜಿ ನಿಲೆ ಉರ್ದಿತ್ತಂಡು. ಕರಿನ ವರ್ಷಲ ಕೊರೋನಾ ಸೀಕಿಡ್ದಾವ್ರ ತಕ್ಕ ಮಟ್ಟದ ಪರ್ಬ ಆಚರಣೆ ಮಲ್ತದಿತ್ತೇರು. ಅಂಚನೆ ಈ ಸರ್ತಿಲ ಪರ್ಬ ಕರಿತೇರು. ದಕ್ಷಿಣ ಕನ್ನಡ ಜಿಲ್ಲೆ ಡೋರ್ಮಿಡು ಸಂಭ್ರಮ ಸಂತೋಷಡು ಪರ್ಬ ಆಚರಣೆ ಮಲ್ತೇರು. ಬಿಷಪರು ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನ ನೆಲ್ಲಿಕಾರ್ದ ಇಂಗ್ರೇಜಿಡು ಕ್ರಿಸ್ಮಸ್ ಬಲಿ ಪೂಜೆಡು ಪಾಲ್ದಿತ್ತೊಂದು ಪರ್ಬದ ಸಂದೇಶ ಕೊರಿಯರು. ಕರಿನ 2 ವರ್ಷಲಿಡು ಕೊರೋನಾ ಬೊಕ್ಕ ಬೇತೆ ಕಾರಣಲಿಡ್ದು ಜನಕುಲು ಕಷ್ಟೊಡಿತದು ಇಂಚಿನ ಪೊರ್ತುಡು ಏಸು ಕ್ರಿಸ್ತಿಯರ್ನ ಪ್ರೀತಿ ಬೊಕ್ಕ ಸೇವೆದ ಸಂದೇಶ ಹೆಚ್ಚ ದುಂಬು ತೋಜುಡು. ಏಸು ಕ್ರಿಸ್ತಿಯರ್ನ ಸಂದೇಶ ಇಡೀ ಲೋಕಗೂ ಬೋಲ್ಪು ತೋಜಾದನಂದು ಬಿಷಪೇರು ಪಂಡಿರು. ಕಾಂಡ ಬಿಷಪೇರು ಕುಡ್ಲದ ರೊಸಾರಿಯೋ ಕೆಥೆಡ್ರಲ್ಡ್ ನಡತಿನ ಕ್ರಿಸ್ಮಸ್ ವಿಶೇಷ ಪೂಜೆಡು ಪಾಲ್ದಿತುಂಡಿರು. ಸರ್ಕಾರದ ಮಾರ್ಗಸೂಚಿದಂಚ ಮಾತಾ ಇಂಗ್ರೇಜಿಲೆಡು ತಕ್ಕ ಮಟ್ಟದ ಕಾರ್ಯಕ್ರಮ ನಡಪಾಯರು. ಜಿಲ್ಲೆಡೋರ್ಮೇಡು ಇಂಗ್ರೇಜಿಲೆಗ್ ಕರೆಂಟ್ ಬೊಲ್ಪದ ಸಿಂಗಾರ ಮಲ್ತದಿತ್ತೇರು. ಇಂಗ್ರೇಜಿದ ಅಂಗಣ ಇಲ್ಲದ ಎದುರುಡು ಉದ್ಯಮ ಅಂಗಡಿ ಹೋಟೆಲ್ ಎದುರುಡು ಪೊರ್ಲದ ಗೋದಳಿ ಕ್ರಿಸ್ಮಸ್ ಟ್ರೀ ಬೊಕ್ಕ ನಕ್ಷತ್ರಲೆನ ವ್ಯವಸ್ಥೆ ಮಲ್ತದು ಕ್ರಿಸ್ಮಸ್ ಆಚರಣೆ ಮಲ್ತೆರು. ಕ್ಯಾರೆಲ್ ಪದ ಅವೆ ತೊಟ್ಟುಗೂ ಸಂತ ಕ್ಲಾಸ್ ನಲಿಕೆಲ ಇತ್ತಂಡು. ಕುಡ್ಲದ ಉರುವ ಲೇಡಿ ಹಿಲ್ ಕುಲಶೇಖರ ಮಿಲಾಗ್ರೆಸ್ ವಿಕರ್ನಕಟ್ಟೆ ಬಾಲಯೇಸು ಇಂಚ ಮಾತಾ ಇಂಗ್ರೇಜಿಲೆಡ್ಲ ಕ್ರಿಸ್ಮಸ್ ಸಂಭ್ರಮ ನಿಲೆ ಊರ್ತಂಡು. जन्माची संतोष भरीत खबर गवळ्यान दिवंक आपल्या दुतांक पाठयले. तुस बाप तुमची काळजांचून तोसान भरू आनी शुभ वर्तमानाचे दूत तुमकां करू आनी सर्व पदवेदार देवासो बाबासो आनी पुतासो आनी पवित्र आत्म्याचो आशीर्वाद तुमचे थंय देवो. ಒಡಿಪು ಜಿಲ್ಲೆ ಡೋರ್ಮಿಡು ಶನಿವಾರ ಯೇಸು ಕ್ರಿಸ್ತರ್ನ ಜನ್ಮದಿನದ ಕ್ರಿಸ್ಮಸ್ ಪರ್ಬದ ಆಚರಣೆ ಸರ್ಕಾರದ ಕೋವಿಡ್ ನಿಯಮ ಪಾಲನೆ ಮಲ್ತೊಂದು ನಡೆತಂಡು. ಬಿಷಪರು ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋ ಮಿಲಾಗ್ರಿಸ್ ಕೆಥೆಡ್ರಲ್ಡ್ ಬಲಿ ಪೂಜೆ ಸಮರ್ಪಣೆ ಮಲ್ತೆರು. ಒಡಿಪು ಜಿಲ್ಲೆ ಡೋರ್ಮಿಡು ಪ್ರಭು ಯೇಸು ಕ್ರಿಸ್ತರು ಪುಟುದಿನ ದಿನ ಕ್ರಿಸ್ಮಸ್ ಪರ್ಬನು ಕೃಷಂದಕುಲು ಭಕ್ತಿ ಶ್ರದ್ಧೆಡು ಆಚರಣೆ ಮಲ್ತೆರು. ಒಡಿಪು ಕ್ರೈಸ್ತ ಧರ್ಮ ಪ್ರಾಂತ್ಯದ ಧರ್ಮಗುರು ಕಾರ್ಯರು ಬಿಷಪ್ ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋ ಮಿಲಾಗ್ರಸ್ ಕೆಥೆಡ್ರಲ್ಡ್ ಪವಿತ್ರ ಬಲಿಪೂಜೆ ಅರ್ಪಣೆ ಮಲ್ತೆರು. ಒಡಿಪು ಜಿಲ್ಲೆದ ಮಾತಾ ಇಂಗ್ರೇಜಿಲೆಡ್ ಪರ್ಬದ ಲೆಕ್ಕುಡು ವಿಶೇಷ ಬಲಿಪೂಜೆ ನಡತಂಡು. ಇಂಗ್ರೇಜಿಲೆನು ಕರೆಂಟ್ ಬುಲ್ಪುಡು ಬಾರಿ ಸಿಂಗಾರ ಮಲ್ತದಿತ್ತೆರು. ಸರ್ಕಾರದ ಕೋವಿಡ್ ನಿಯಮಲೆನು ಪಾಲನೆ ಮಲ್ತೊಂದು ನಡತಿನ ಬಲಿಪೂಜೆ ಕ್ರಿಸ್ಮಸ್ ಆಚರಣೆಡು ಭಕ್ತರು ಪಾಲ್ದೆತ್ತೊಂಡೆರು. ಒರಿಯ ಕೊರಿಯಗ್ ಎಡ್ಡೆಪ್ಪು ಬೈಕೇರು.
ಲೋಕುಡೆ ಬೇತೆದಾಂತಿನ ಧಾರ್ಮಿಕ ಚೌಕಟ್ಟು ನಮ್ಮ ದೇಶಡುಂಡು ಎಡ್ಡೆ ಮರಕು ಉದಲ್ಪತ್ತಿನಂಚ ಅಂದೇನು ಮತಾಂತರ ಪನ್ಪುನವು ನಾಶ ಮಲ್ತೊಂದುಂಡು ಅಂಚಾದ ಮತಾಂತರ ನಿಷೇಧ ಕಾಯ್ದೆನು ವಿಧಾನ ಸಭೆಟ್ಟು ಪಾಸ್ ಮಲ್ತದಾಂದು ರಾಜ್ಯದ ಗೃಹ ಮಂತ್ರಿ ಆರಗ ಜ್ಞಾನೇಂದ್ರ ಪಂತೆರ್ ಆರು ಬಜ್ಪೆದ ಕುಡ್ಲಾ ವಿಮಾನ ನಿಲ್ದಾಣೋಡು ಸುದ್ದಿ ಮಾಧ್ಯಮದ ಕ್ರೀಡಾ ಪಾತಿರಿಯರು. ರಾಜ್ಯದ ಗೃಹ ಮಂತ್ರಿ ಆರಗ ಜ್ಞಾನೇಂದ್ರ ದಕ್ಷಿಣ ಕನ್ನಡ ಜಿಲ್ಲೆಗೆ ಕಾರ್ಯಕ್ರಮ ಒಂಜಕ್ಕೆ ಬತ್ತಿನ ಪೊರ್ತುಡು ಬಜ್ಪೆದ ಮಂಗಳೂರು ವಿಮಾನ ನಿಲ್ದಾಣಡು ಸುದ್ದಿ ಮಾಧ್ಯಮದ ಕ್ಲೆಡಪ್ಪ ತೆರೆದು ಮತಾಂತರ ಕಾಯ್ದೆ ವಿಧಾನಸಭೆಟ್ಟು ಪಾಸ್ ಆತಂಡು ನಮ್ಮ ಮಾತ ಪಕ್ಷ ಮೀರ್ದು ಈ ಬಗೆಟ್ಟು ಯೋಚನೆ ಮಲ್ಪಡು ನಮ್ಮ ದೇಶದ ಧಾರ್ಮಿಕ ಚೌಕಟ್ಟು ಸಾಂಸ್ಕೃತಿಕ ಚೌಕಟ್ಟು ಮಾತ ಧರ್ಮಲಿನು ಪ್ರೀತಿ ಮಲ್ಪುಂಡು ಇಂಚಿನ ಧಾರ್ಮಿಕ ಚೌಕಟ್ಟು ಲೋಕುಡೆ ಇಜ್ಜಿ ಅಂಡ ಇಂಚಿನ ಎಡ್ಡೆ ಮರಕು ಉದಲ್ದ ರೀತಿಡು ಮತಾಂತರ ಪತ್ತದು ಅವಿನು ನಾಶ ಮಲ್ತೊಂದುಂಡು ಅವೇನು ದೂರ ಮಲ್ಪರೆ ಈ ಕಾಯ್ದೆ ಕನ್ನದ ಇಂದೆಕ್ ವಿರೋಧ ಸರಿಯತ್ತಂದು ಹಾರ್ಪಂಡಿರು ಧರ್ಮದ ಆಧಾರಡು ಇತ್ತೆ ಸಮಾಜ ಪುಡವೊಂದುಂಡು ಈ ಬಗೆಟ್ಟು ರಾಜಕಾರಣ ಯೋಚನೆ ಮಲ್ಪುಡಾತಂಡು ಆಂಡ ಐಕ್ ವಿರೋಧ ಬರ್ಪುನವು ನಿಜವಾಯ್ನವು ವಿರೋಧ ಉಂಡೊಂದು ಅವೆನು ಉಂತಾಯ್ರ ಆಪುಜಿಂದ ಮಂತ್ರಿಯರು ಪಂಡಿರು ಕಾಶ್ಮೀರುಡು ಮುನ್ನೂತ್ತ ಎಲ್ಪನೆ ವಿಧಿ ಕಾಯ್ದೆ ಎಂಕುಲು ಮಾತ್ರ ಕನೇರೆ ಸಾಧ್ಯ ಓಟುಗಾದು ಪುನಕ್ಲೇನು ಅವೆನು ಕನೇರೆ ಸಾಧ್ಯ ಇಜ್ಜಿಂದ ಕಾಂಗ್ರೆಸ್ ಉದ್ದೇಶ ದೀವೊಂದು ಆರ್ಪಂಡಿರು. ಯಾಕಂದರೆ ನಾವು ಮತಾಂತರ ಬಿಲ್ಲನ್ನು ಯಾಕೆ ತಂದ್ವಿ ಅಂತ ಹೇಳಿದ್ರೆ ನಮ್ಮ ದೇಶದ ಒಂದು ಧಾರ್ಮಿಕ ಚೌಕಟ್ಟು ಸಾಂಸ್ಕೃತಿಕ ಚೌಕಟ್ಟು ಎಲ್ಲ ಧರ್ಮಗಳನ್ನು ಪ್ರೀತಿಸುತ್ತೆ, ಅದು ಎಲ್ಲ ಧರ್ಮಗಳನ್ನು ಹೊತ್ತು ನಿಲ್ಲುತ್ತೆ. ಇಂಥ ಒಂದು ಧಾರ್ಮಿಕ ಚೌಕಟ್ಟು ಬಹುಶಃ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಇಂಥ ಒಂದು ಒಳ್ಳೆಯ ವೃಕ್ಷಕ್ಕೆ ಗೆದ್ದಲ್ ರೀತಿಯಲ್ಲಿ ಈ ಮತಾಂತರ ಶುರುವಾಗಿದೆ. ಅದು ಆ ವೃಕ್ಷದ ಸಾರವನ್ನು ಹೀರಿ ತಿಂದು ಅದನ್ನೇ ಸಾಯಿಸುವಂಥ ಮಟ್ಟಕ್ಕೆ ಬೆಳೆದಿದೆ. ಅದರಿಂದ ಆಕ್ಷೇಪಣೆಗಳು ಸಹಜ. ಯಾಕಂದರೆ ನಮಗೆ ಮುಂದಿನ ಚುನಾವಣೆ ಮುಖ್ಯ ಹೊರತು ಮುಂದಿನ ದೇಶದ ಭವಿಷ್ಯ ಸಾಂಸ್ಕೃತಿಕ ಚೌಕಟ್ಟಿನ ಭವಿಷ್ಯದ ಬಗ್ಗೆ ನಾವು ಯೋಚನೆ ಮಾಡದೆ ಹೋದರೆ ಮುಂದಿನ ಚುನಾವಣೆಗೆ ವೋಟ್ ಬ್ಯಾಂಕನ್ನು ಭದ್ರ ಮಾಡ್ಕೊಳ್ಲಿಕ್ಕೆ ಮಾಡಿದ್ರೆ ಏನಾಗ್ಬೋದು ಅಂತ ಹೇಳಿದ್ರೆ 47ರಲ್ಲಿ ದೇಶ ಒಡೆದಿದ್ದೇ ಧರ್ಮದ ಆಧಾರದ ಮೇಲೆ, ಸೆಕ್ಯುಲರ್ ಆಧಾರದ ಮೇಲೆ ಅಲ್ಲ. ಧರ್ಮದ ಆಧಾರದ ಮೇಲೆ ಯಾವ ರೀತಿ ದೇಶ ಒಡೀತೋ ಇವತ್ತು ಊರು ಒಡೆದೋಗ್ತಾ ಇದೆ. ಇದ್ರ ಬಗ್ಗೆ ನಮ್ಮ ರಾಜಕಾರಣ ಯೋಚನೆ ಮಾಡದೆ ಹೋದರೆ ನಮ್ಮ ದೇಶಕ್ಕೊಂದು ಭವಿಷ್ಯ ಇಲ್ಲ ಆಗತ್ತೆ. ಜನಕ್ಲೆಗೂ ಉಪಯೋಗ ಆಪುನ ಪುರಸಭೆಯನ್ನು ಕಟ್ಟುವ ಬಿಜೆಪಿ ಅಭ್ಯರ್ಥಿಲಿನ ಗೆಂದಾದ ಕಾಪು ಪುರಸಭೆಟ್ಟು ಅಧಿಕಾರ ಕೊರುಡುಂದು ಕಾಪು ಶಾಸಕರು ಲಾಲಾಜಿ ಆರ್ ಮೆಂಡನ್ ಕೇನೊಂದರ ಆರು ಕಾಪುಡು ನಮ್ಮ ಕುಡ್ಲದೊಟ್ಟಗು ಪಾತಿರಿಯರು. ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರು ಲಾಲಾಜಿ ಆರ್ ಮೆಂಡನ್ ಕಾಪುಡು ನಮ್ಮ ಕುಡ್ಲದೊಟ್ಟಗು ಪಾತಿರ್ದು ತಾನು ಶಾಸಕಿ ಆಯ್ಬೊಕ್ಕ ಅಭಿವೃದ್ಧಿಗೆ ಬೋಡೈನಾತು ಅನುದಾನ ಕನ್ನದೆ ಪುರಸಭೆಟ್ಲ ಅನುದಾನ ಒದಗಾದೆ ಅಂತ ಪಂಡಿರು. ಕಾಪು ಪುರಸಭೆ ಆಯ್ಬೊಕ್ಕ ಜನಸಾಮಾನ್ಯರ್ನ ಮಿತ್ತು ಪುದೆ ಹೆಚ್ಚಾತಂಡು ಗ್ರಾಮ ಪಂಚಾಯತ್ ಕೈ ಬಿಡ್ದು ಪುರಸಭೆ ಮಲ್ತಿಬೊಕ್ಕ ಈ ಬಾಗುಡು ಪಾಕ ಸಮಸ್ಯೆಲು ಉಂಡಾತಂಡು ನನ್ನದ ದಿನಕ್ಲೇಡು ಮಾತಾ ಸರಿ ಮಲ್ತದು ಜನಕ್ಲಿಗೂ ಉಪಯೋಗ ಆಪುನ ಪುರಸಭೆನ ಕಟ್ಟುವ ಯಡಿಯೂರಪ್ಪ ಮುಖ್ಯಮಂತ್ರಿ ಆದುಪ್ಪುನಗ ಹೆಜಮಾಡಿ ಬಂದರ್ಗ ಅನುದಾನ ಕನದೆ ಎಂಕ್ಲಿನ ಅಭ್ಯರ್ಥಿಲಿನ ಗೆಂದಾದ ಪುರಸಭೆಟ್ಟು ಅಧಿಕಾರ ಕೊರಡೊಂದು ಲಾಲಾಜಿ ಆರ್ ಮೆಂಡನ್ ಕೇನೊಂದೆರು. ನಮ್ಮ ಎಲ್ಲ ಅಭ್ಯರ್ಥಿಗಳು ಕೂಡ ಸಮರ್ಥರಿದ್ದಾರೆ. ಜನತೆ ಕೂಡ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಪ್ರೀತಿ ಇಟ್ಟು ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸ್ತಾರೆ. ಇವತ್ತು ರಾಷ್ಟ್ರೀಯ ವಿಚಾರಗಳಲ್ಲಿ ಕೂಡ ಸನ್ಮಾನ್ಯ ನರೇಂದ್ರ ಮೋದಿಯವರ ಉತ್ತಮ ಆಡಳಿತ ನಮಗೆಲ್ಲರಿಗೂ ಕೂಡ ಒಂದು ಒಳ್ಳೆಯ ದೃಢ ಮತ್ತು ಸ್ಥಿರ ಸರ್ಕಾರ ಮತ್ತು ಉತ್ತಮ ಆಡಳಿತ ಕೊಡುವಂಥ ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿಯವರು ಆಡಳಿತ ಮಾಡ್ತದೆ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು, ಹಿಂದೆ ಇದ್ದಂಥ ಮುಖ್ಯಮಂತ್ರಿ ಸನ್ಮಾನ್ಯ BS ಯಡಿಯೂರಪ್ಪರವರು ನಮ್ಮ ಕಾಪು ವಿಧಾನಸಭಾ ಕ್ಷೇತ್ರಕ್ಕೆ ತುಂಬ ಕೊಡುಗೆಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಇಡೀ ಕ್ಷೇತ್ರ ದೃಷ್ಟಿಯಿಂದ ನೋಡೋದಾದರೂ ಕೂಡ ಹೆಜಮಾಡಿಯ ಮೀನುಗಾರಿಕೆ ಬಂದಾಗಿ 181 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಅಭಿವೃದ್ಧಿ ಕಾಮಗಾರಿಗೆ ಸಾಕಷ್ಟು ಕೊಡುಗೆ ಕೊಟ್ಟಿದೆ. ನಮ್ಮ ಪುರಸಭೆ ವ್ಯಾಪ್ತಿಗೆ ಈ ಚುನಾವಣೆ ಸೀಮಿತ ಆದ ಕಾರಣದಿಂದಾಗಿ ಇದೊಂದು ಮುಂದಿನ ನಮ್ಮ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಒಂದು ಆ ರೀತಿಯ ಒಂದು ದಿಕ್ಸೂಚಿಯ ಚುನಾವಣೆ ಅಂತೇಳಿ ನಮ್ಮ ಭಾವನೆ ಇದೆ. ಯಾಕಂದರೆ ಫೆಬ್ರವರಿಯಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಕೂಡ ಬರುವಂಥ ನಿರೀಕ್ಷೆ ಇದೆ. ಹಾಗಾಗಿ ಇವೆಲ್ಲ ಚುನಾವಣೆಗಳಿಗೆ ಪೂರ್ವಭಾವಿ ಸಿದ್ಧತೆಯ ಒಂದು ತಾಲೀಮು ರೀತಿಯಲ್ಲಿ ನಾವು ಈ ಚುನಾವಣೆಯನ್ನು ಬಹಳವಾಗಿ ಎಲ್ಲರ ಪರಿಶ್ರಮದಿಂದ ಎಲ್ಲ ನಾಯಕರು ಇದರಲ್ಲಿ ಭಾಗವಹಿಸಿಕೊಂಡು ಎಲ್ಲರ ಒಗ್ಗಟ್ಟಿನಿಂದ ಕೆಲಸ ಕಾರ್ಯ ಮಾಡಿಕೊಂಡು ನಮ್ಮ ಅಭ್ಯರ್ಥಿಗಳನ್ನ ನಾವು ಗೆಲ್ಲಿಸ್ತೇವೆ. ಖಂಡಿತವಾಗಿ ಒಂದು ದೃಢ ನಿಶ್ಚಯದಿಂದ ಭಾರತೀಯ ಜನತಾ ಪಾರ್ಟಿ ಕಾಪು ಪುರಸಭೆಯಲ್ಲಿ ಆಡಳಿತ ಮಾಡ್ತಾ ಅಂತ ನನಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಜನತೆಯಲ್ಲಿ ಕೂಡ ನನ್ನ ವಿನಂತಿ, ತಾವೆಲ್ಲರೂ ನನ್ನ ಈ ವಿನಂತಿಯನ್ನು ಮನವಿಯನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಮಲದ ಚಿಹ್ನೆಗೆ ತಮ್ಮ ಅಮೂಲ್ಯ ಮತ ನೀಡಿ ನಮ್ಮನ್ನು
ಆಶೀರ್ವದಿಸಬೇಕು, ಹರಸಬೇಕು. ಮತಾಂತರ ಸಮಸ್ಯೆ ಒಂಜಿ ಜಾತಿ ಧರ್ಮಗೂ ಮಾತ್ರ ಪುನವತ್ ಅಂಚಾದ ಮತಾಂತರ ನಿಷೇಧ ಕಾಯ್ದೆನು ಮಾತಿರ್ಲ ಎತ್ಕೊಂಡುಂದು ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ ಕುಡ್ಲಡ್ ಪಂತರು. ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ ಶನಿವಾರ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಗೂ ಭೇಟಿ ಕೊರ್ನ ಪೊರ್ತುಡು ಸುದ್ದಿಗಾರರ ಪಾತಿರ್ದು ಮತಾಂತರ ನಿಷೇಧ ಕಾಯ್ದೆ ಜಾರಿ ಆಪುನೇನು ಮಾತಾ ಧರ್ಮ ಬೊಕ್ಕ ಪಕ್ಷದಕಲು ಪೆರ್ಮೆಡಿ ಎದ್ಕೊನೊಡು. ಮತಾಂತರ ಸಮಸ್ಯೆ ಒಂಜೇ ಜಾತಿ ಧರ್ಮಗೂ ಮಾತ್ರ ಉಪ್ಪುನತ್ತನ್ ಪಂಡಿರೋ ಒವ್ವೆ ಎಲ್ಯ ಸಮುದಾಯಗ್ಲ ಅನ್ಯಾಯ ಇರಬಲ್ಲಿ ಮೋಸ ಮಲ್ತದು ಮದಿಮೆ ಆಪೆಂದು ನಂಬಾದು ಮತಾಂತರ ಮಲ್ಪುನವು ಶಾಸನೋಗ್ಲ ವಿರೋಧ, ಸಾಮಾಜಿಕ ನ್ಯಾಯೋಗ್ಲ ವಿರೋಧ ಬೊಕ್ಕ ಮಾತ ಧರ್ಮೋಗ್ಲ ವಿರೋಧ ಅಂದು ಕೋಟಾ ಶ್ರೀನಿವಾಸ ಪೂಜಾರಿ ಪಂಡಿರೋ. ನನ್ನ ದೃಷ್ಟಿಯಲ್ಲಿ ಎಲ್ಲ ಧರ್ಮದವರು, ಎಲ್ಲ ವರ್ಗದವರು, ಎಲ್ಲ ಜಾತಿಯವರು, ಎಲ್ಲ ಪಕ್ಷದವರು ಇದನ್ನು ಅತ್ಯಂತ ಹೆಮ್ಮೆಯಿಂದ ಸ್ವಾಗತಿಸಬೇಕು. ಯಾಕಂತ ಹೇಳಿದರೆ ಯಾವುದೇ ಒಂದು ಜಾತಿಗೆ, ಯಾವುದೇ ಒಂದು ವರ್ಗಕ್ಕೆ, ಯಾವುದೊಂದು ಧರ್ಮಕ್ಕೆ ಸೀಮಿತವಾದಂಥ ಮತಾಂತರದ ಸಮಸ್ಯೆಗಳಲ್ಲ. ಅದು ಹಿಂದೂ ಇರ್ಬೋದು, ಜೈನ್, ಬೌದ್ಧ, ಪಾರ್ಸಿ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರಿಗೂ ಕೂಡ ಅನ್ವಯಿಸುವಂಥ ಒಂದು ವ್ಯವಸ್ಥೆ. ಯಾವುದೋ ಒಂದು ಕಡೆಯಲ್ಲಿರುವಂಥ ಸಣ್ಣ ಸಮುದಾಯ ಹೊಂದಿದ್ರೆ, ಸಣ್ಣ ಧರ್ಮ ಹೊಂದಿದ್ರೆ ಆ ಧರ್ಮಕ್ಕೆ ಅನ್ಯಾಯ ಆಗಬಾರ್ದು ಅನ್ನೋದು ಸೇರಿದಂತೆ ವಂಚನೆಯ ಮೂಲಕ, ಬಲಾತ್ಕಾರದ ಮೂಲಕ, ಮೋಸದ ಮೂಲಕ, ವಿವಾಹ ಮಾಡಿಕೊಳ್ಳೋದಾಗಿ ನಂಬಿಸೋದ್ರ ಮೂಲಕ ಮತಾಂತರ ಮಾಡುವಂಥದ್ದು ಅದು ಶಾಸನಕ್ಕೂ ವಿರೋಧ, ಸಾಮಾಜಿಕ ನ್ಯಾಯಕ್ಕೂ ವಿರುದ್ಧ, ಎಲ್ಲ ಧರ್ಮಗಳಿಗೂ ವಿರುದ್ಧ. ಎಲ್ಲ ಧರ್ಮ ಆ ಕಾರಣಕ್ಕೋಸ್ಕರ ಈ ಮತಾಂತರ ನಿಷೇಧ ಕಾಯ್ದೆ ಅಂಥೇಳಿ ಕರ್ನಾಟಕದಲ್ಲಿರುವಂಥ ನಮ್ಮ ಸರ್ಕಾರ, ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಏನು ತಂದಿದೆ, ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ ಮತ್ತು ಮಾನವೀಯತೆಗೆ ಮೌಲ್ಯಗಳನ್ನು ಕೊಡಬಲ್ಲ, ವಿಶ್ವಾಸದ ಒಂದು ರಾಜಕಾರಣ ಮಾಡುವಂಥ ಎಲ್ಲರೂ ಕೂಡ ಅತ್ಯಂತ ಹೆಮ್ಮೆಯಿಂದ ಇದು ಸ್ವಾಗತಿಸಬೇಕು ಅಂತ ಅನಿಸುತ್ತೆ ನನಗೆ. ಯಾರಿಗಾದರೂ ವಿರೋಧ ಮಾಡೋರಿದ್ದರೆ ರಾಜಕೀಯ ಕಾರಣಗಳು ಇರ್ಬೋದು ಅನ್ನೋದು ಬಿಟ್ಟರೆ ಎಲ್ಲರ ಹೃದಯದಲ್ಲಿ ಮತ್ತು ಮನಸ್ಸಿನಲ್ಲಿ ಈ ಮತಾಂತರ ನಿಷೇಧ ಕಾಯ್ದೆನೇ ಎಲ್ಲರೂ ಸ್ವಾಗತಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಒಂಜಿ ಭಾಷೆಗೆ ವಿರೋಧ ಮಲ್ತಂಡ ನಮ್ಮ ಭಾಷೆ ಬುಳೆ ಬಂದು ಕನ್ನಡ ಪರ ಪೊರಂಬಾಟಗೂ ಬೇರಿಸಾಯ ಕೊರ್ಪಾಂದು ಶಾಸಕರು ಮಾಜಿ ಮಂತ್ರಿ ಯುಟಿ ಖಾದರ್ ಕುಡ್ಲಡ್ ಪಂತೆರು. ಡಿಸೆಂಬರ್ 31 ಕನ್ನಡ ಪರ ಸಂಗುಲು ನಡಪಾಯಿರಪ್ಪನ ರಾಜ್ಯ ಬಂದ್ ವಿಚಾರಗೂ ಸಂಬಂಧಪಟ್ಟಿನಂಚ ಶಾಸಕರು ಮಾಜಿ ಮಂತ್ರಿ ಯುಟಿ ಖಾದರ್ ಕುಡ್ಲಡು ಸುದ್ದಿಕೂಟ ನಡಪಾದು ಅಭಿಪ್ರಾಯ ತೆರಿಪಾದಿರು. ಕನ್ನಡ ಪರ ಪುರುಂಬಾಟುಗೂ ಎಂಕ್ಲೆನ ಬೆರಿಸಾಯ ಉಂಡು, ಅಕ್ಲೆನ ಉದ್ದೇಶಗೂ ಬೆರಿಸಾಯ ಕೊರ್ಪ ಆಂಡ ಒಂಜಿ ಭಾಷೆಗೂ ವಿರೋಧ ಮಲ್ತಂಡ ನಮ್ಮ ಭಾಷೆ ಬುಳೆವಂದು ನಮ್ಮ ಜೋಕ್ಲಿಗೆ ಹೆಚ್ಚ ಭಾಷೆ ಕಲ್ಪವನ ಅಗತ್ಯ ಉಂಡು. ಪ್ರತಿಯೊಂಜಿ ಭಾಷೆಲ್ಲ ಮರ್ಯಾದಿಡು ತೂವನುಡು. MES ಬಗೆಟ್ ಬಿಜೆಪಿ ದಾತು ಎಂಕ್ಲೆಗೆ ಗೊತ್ತಿಜ್ಜಿ ಒಂಜಿ ಕಾಲುಡು ಅಕುಲು ಇರುವೆರ್ಲ ಒಟ್ಟಿಗಿತ್ತಿನಕುಲು. MES ನಿಷೇಧದ ಬಗೆಟ್ ಪಕ್ಷದ ಗುರಿಕಾರ್ಲು ಎದುರು ಪಕ್ಷದ ನಾಯಕರು ಅಕ್ಲಿನ ಅಭಿಪ್ರಾಯ ತೆರಿಪಾದಿರೆಂದು ಯುಟಿ ಖಾದರ್ ಪಂಡಿರೋ. ಉತ್ತಮವಾದ ಉದ್ದೇಶ ಏನಿದೆ, ಕನ್ನಡಕ್ಕೆ ಅವಮಾನ ಆಗಬಾರ್ದು, ಕನ್ನಡಕ್ಕೆ ಬೇರೆ ರಾಜ್ಯಗಳು ಧಕ್ಕೆ ಆಗಬಾರ್ದು, ಕನ್ನಡವನ್ನು ಬೇರೆಯವರು ಕೂಡ ಗೌರವಿಸಬೇಕು, ಅದಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲ ಇದೆ. ಮತ್ತು ಒಂದು ಭಾಷೆ ಬೆಳಿಬೇಕಾದ್ರೆ ನಮ್ಮ ಭಾಷೆ ಕಲಿಯುವ ಜೊತೆಯಲ್ಲಿ ನಾವು ಇನ್ನೊಂದು ಭಾಷೆ ಗೌರವ ಕೊಡೋ ಕೆಲಸ ಆಗಬೇಕು. ಒಂದು ಭಾಷೆಯನ್ನು ದ್ವೇಷ ಮಾಡಿದರೆ ಇನ್ನೊಂದು ಭಾಷೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಎಷ್ಟು ಭಾಷೆ ಕಲಿಲಿಕ್ಕೆ ಸಾಧ್ಯವಾಗ್ತದೆ ಎಲ್ಲ ಭಾಷೆಯನ್ನು ಕಲಿಬೇಕು. ನಾವು ಕನ್ನಡಿಗರು ಕನ್ನಡ ಕಲಿಬೇಕು, ಮರಾಠಿ ಕಲಿಬೇಕು, ಹಿಂದಿ ಕಲಿಬೇಕು, ಎಲ್ಲ ಎಷ್ಟು ಭಾಷೆ ಕಲಿಲಿಕ್ಕೆ ಸಾಧ್ಯವಿದೆಯಾ ಅಷ್ಟು ಭಾಷೆ ಕಲಿಲಿಕ್ಕೆ ನಾವು ಪ್ರೋತ್ಸಾಹವನ್ನು ಕೊಡಬೇಕು. ಮತ್ತು ನಮ್ಮ ಭಾಷೆ ನಾವು ಭಾಳ ಚೆನ್ನಾಗಿ ಕಲಿಯುವ ಜೊತೆಯಲ್ಲಿ ಬೇರೆ ಭಾಷೆ ಗೌರವ ಮತ್ತು ಬೇರೆ ಭಾಷೆಗೆ ನಾವು ಉತ್ತಮವಾದ ಇವತ್ತು ನಮ್ಮ ಬೆಲ್ಗಮ್ ಬಾರ್ಡರ್ನಲ್ಲಿ ಮರಾಠಿಗರು ಕನ್ನಡ ಸಂಸ್ಕೃತಿ ಮತ್ತು ಕನ್ನಡ ಭಾಷೆಯನ್ನು ಕಲಿಬೇಕು, ಕನ್ನಡಿಗರು ಮರಾಠಿ ಭಾಷೆಯನ್ನು ಚೆನ್ನಾಗಿ ಕಲಿಬೇಕು, ಪರಸ್ಪರ ಅರ್ಥ ಮಾಡಿಕೊಂಡು ಭಾರತವೊಂದು ಹೋಗಬೇಕು. ನಮ್ಮ ಈ ಗಡು ಪ್ರದೇಶದಲ್ಲಿ ಕನ್ನಡವನ್ನು ಮಲಯಾಳಂ ಕಲಿತಾರೆ, ಮಲಯಾಳಿಗಳು ಕನ್ನಡವನ್ನು ಕಲಿತಾರೆ, ಪರಸ್ಪರ ವ್ಯಾಪಾರ ಎಲ್ಲ ಕೂಡ ಭಾಷೆಯಲ್ಲಿ ಇವತ್ತು ಅರ್ಥ ಮಾಡಿಕೊಳ್ತಾರೆ. ವಿಧಾನಸಭೆಟು ಮತಾಂತರ ನಿಷೇಧ ಕಾಯ್ದೆ ದುಂಬುದಿನ ವಿಚಾರ ಬಗೆಟ್ಟು ಖಾದರ್ ಪಾತಿರ್ದು ಪಕ್ಷದ ಲಾಭ ತೂದು ಬಿಜೆಪಿ ದಕ್ಕಲು ಕಾನೂನು ಕಟ್ಟೊಂದುಲ್ಲೆರು. ಈ ಕಾಯ್ದೆದ ಪಿರವುಡು ಹಾಳು ಉದ್ದೇಶ ಉಂಡು. ಬಲಪಾಡ್ದು ಮತಾಂತರ ಮಲ್ಪುನೇಕ್ ಏರ್ನ ಬೆರಿಸಾಯಲ ಇಜ್ಜಿ. ಈ ಕಾಯ್ದೆಡು ಜನಕ್ಲೆಗ್ ದಾಲ ಲಾಭ ಇಜ್ಜಿ. ಬಿಜೆಪಿದ ಈ ಮಸೂದೆಗೂ ಕೋರ್ಟು ತಡೆಪು ಪಾಡುಂಡು. ಒಂದು ಬಿಜೆಪಿದ ಪ್ರತ್ಯೂರಿ ನಾಯಕಗ್ಲ ಗೊತ್ತುಂಡು. ಗೋಹತ್ಯೆ ನಿಷೇಧ ಜಾರಿ ಆಯ್ಬುಕ ಕೈಕಂಜಲೇನು ಕಂಡುನ ಹೆಚ್ಚಾತಂಡು. ಗೃಹ ಮಂತ್ರಿಯರ್ನ ಊರುಡೆ ಕೈಕಂಜಿ ಕಂಡುನ ಹೆಚ್ಚಾತನಂದು ಆರೆ ಪಂತಿರಂದು ಯುಟಿ ಖಾದರ್ ಪಂಡಿರೋ. ಇವತ್ತು ಲಾ ಕಮಿಷನ್ ಮಾಡಿ ಕಲಿಸಿದ ಅವತ್ತಲ್ಲಿ ಡಿಫರ್ ಆಗಿದೆ. ಇವರ ಎಡಿಷನ್ ಏನಂತಂದರೆ ಇದು ಲೀಗಲ್ ಆಗಿ ಇರಬಾರ್ದು, ದಿಸ್ ಶುಡ್ ಗೋ ಆನ್ ಸ್ಟೇ, ಜನರಿಗೆ ನಾವು ತಂದದಂತ ಆಗಬೇಕು, ಅದು ಇಂಪ್ಲಿಮೆಂಟು ಕೂಡ ಆಗಬಾರ್ದು. ಇದನ್ನು ಬಿಂಬಿಸಲಿಕ್ಕೆ ಬೇಕಾಗಿ ಆ್ಯಂಟಿ ಕಾನ್ಸ್ಟಿಟ್ಯೂಷನ್ ವಿರುದ್ಧವಾಗಿ ಕೆಲವು ಪಾಯಿಂಟ್ಸನ್ನೆಲ್ಲ ಆ್ಯಡ್ ಮಾಡಿದ್ದಾರೆ. ಅದು ಪಾಯಿಂಟ್ಸ್ ಆ್ಯಡ್ ಮಾಡಿ ಏನಂತ ಹೇಳಿದರೆ, ಇವಾಗ ನಿಮ್ಮ ಇಬ್ಬರ ಮಧ್ಯೆ ಸಮಸ್ಯೆ ಇದ್ದರೆ ನಿಮ್ಮ ತಂದೆ ತಾಯಿನ ಕೊಡ್ಬೋದು. ಕ್ಯಾನ್ ಯರ್ ಫ್ರೆಂಡ್ಸ್ ಕಮ್ ಆ್ಯಂಡ್ ಗಿವ್ ಕಂಪ್ಲೇಂಟ್?
ಈ ಕಾನ್ಸ್ಟಿಟ್ಯೂಷನ್ ಅದು ಆಗ್ತದಾ? ನಾಳೆ ಗೂಂಡ ರಾಜ್ಯ ಜಾಸ್ತಿ ಆಗ್ತದೆ. ಏನಿದೆ ಈಗಾಗಲೇ ದಬ್ಬಾಳಿಕೆ ಹೋಗಿ ಹೊಡಿತಾರೆ ಬಡಿತಾರೆ, ಅದು ಜಾಸ್ತಿ ಆಗ್ತದೆ ನಾಳೆ. ಸಿವಿಲ್ ಹೌ ಆಗ್ತದೆ ಕಾನ್ಸ್ಟಿಟ್ಯೂಷನ್ನಲ್ಲಿ. ಕಾಪು ಪುರಸಭೆತ ಓಟುಗೂ ಭಾರತೀಯ ಜನತಾ ಪಕ್ಷ ಭಾರಿ ಪ್ರಚಾರ ಮಲ್ತೊಂದುಂಡು. ಕಾಪು ಭಾರತ್ ನಗರದ ಬಿಜೆಪಿ ಅಭ್ಯರ್ಥಿ ಅರುಣ್ ಶೆಟ್ಟಿ ಪಾದೂರು ಪರವಾದ ಪಕ್ಷದ ನಾಯಕಿಯರು ಸುರೇಶ್ ಶೆಟ್ಟಿ ಗುರ್ಮೆ ಕಾಪು ಪೇಂಟೆಡ್ ಪ್ರಚಾರ ನಡಪಾಯರು. ಬಿಜೆಪಿ ನಾಯಕಿ ಸುರೇಶ್ ಶೆಟ್ಟಿ ಗುರ್ಮೆ ಕಾಪು ಪುರಸಭೆತ ಓಟುಡು ಭಾರತ್ ನಗರದ ಬಿಜೆಪಿ ಅಭ್ಯರ್ಥಿ ಅರುಣ್ ಶೆಟ್ಟಿ ಪಾದೂರು ಪರವಾದ ಕಾಪು ಪೇಂಟೆಡ್ ಪ್ರಚಾರ ಮಲ್ತದು ಓಟು ಕೇಂದಿರು. ಈ ಪೊರ್ತುಡು ಸುರೇಶ್ ಶೆಟ್ಟಿ ಗುರ್ಮೆ ಪಾತಿರ್ದು ಕಾಂಗ್ರೆಸ್ ತಕ್ಕಲು ಎಂಕ್ಲಿನ ಬಗೆಟ್ಟು ಅಪಪ್ರಚಾರ ಮಲ್ತೊಂದಿತ್ತದು. ಇತ್ತೆ ಮಾತಾ ಅಪಪ್ರಚಾರಲಿಗೆ ಉತ್ತರ ಕೊಡ್ತ ಕಾಪುದ ಮಾತಾ ಸಮಾಜದಕ್ಲೇನು ಒಟ್ಟು ಸೇರಾವೊಂದು ಓಟು ಎದುರುಸಾವಾನ್ ಪಂಡಿರು. ಯಶ್ಪಾಲ್ ಸುವರ್ಣ, ರಾಘವೇಂದ್ರ ಕಿಣಿ ಬೊಕ್ಕ ಕಾರ್ಯಕರ್ತರು ಒಟ್ಟಿಗಿತ್ತಿರು. ರಾಜ್ಯ ಸರ್ಕಾರದಲ್ಲಿ ಇರುವಂಥದ್ದು ಅದು ನಮ್ಮ BJP ಆಡಳಿತ, ಕೇಂದ್ರದಲ್ಲಿ ಇರುವಂಥದ್ದು BJP ಆಡಳಿತ. ಹಾಗಾಗಿ ಇಲ್ಲಿ ಏನಾದರೂ ಅನುದಾನ ಬರಬೇಕಾದ್ರೆ ಅದಕ್ಕೆ ಪೂರಕವಾಗಿ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇರಬೇಕು. ಹಾಗಾಗಿ ಈ ಕಾರಣದಲ್ಲಿ ಇವತ್ತು ಒಳ್ಳೆಯ ಅನುದಾನವನ್ನು ತರುವಂಥ ಸಂಕಲ್ಪವನ್ನು ಮಾಡಿದ್ದೀವಿ. ಮತ್ತು ಈಗಾಗಲೇ ನಮಗೆ ಮನದಟ್ಟಾಗಿದೆ. ಕಳೆದ ಹಲವಾರು ದಿವಸಗಳಿಂದ 23 ವಾರ್ಡ್ಗಳಲ್ಲಿ ಕೂಡ ನಾವು ಪ್ರವಾಸ ಮಾಡಿದಾಗ ಇಲ್ಲಿಯ ಅಂಡರ್ಗ್ರೌಂಡ್ ಅಂದರೆ ಡ್ರೈನೇಜಿನ ಸಮಸ್ಯೆ ಇದೆ. ಹಾಗೇ ನಗರಾಭಿವೃದ್ಧಿ ಪ್ರಾಧಿಕಾರ ಖಂಡಿತ ಅದು ನಮ್ಮದಲ್ಲ, ಅದು ಕಾಂಗ್ರೆಸ್ನವರು ಮಾಡಿರ್ತಕ್ಕಂಥ ಪಾಪದ ಕೂಸು. ಅದನ್ನು ಇವತ್ತು ತೊಳೆಯುವಂಥ ಕೆಲಸವನ್ನಷ್ಟೇ ನಾವು ಇವತ್ತು ಮಾಡ್ತಿರುವಂಥದ್ದು. ಸುಮಾರು 1,500 ಫೈಲ್ಗಳಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಹಾಗೆ ಕುಳಿತ ಬಿದ್ದಿದ್ದಾವೆ. ಅದನ್ನು ಬಹುಶಃ ನಿನ್ನೆ ಮೊನ್ನೆ ನಮ್ಮ ಎಲ್ಲ 2 ಜಿಲ್ಲೆಗಳ ಶಾಸಕರು ಸೇರಿ ಮುಖ್ಯಮಂತ್ರಿಯವರನ್ನು ಪ್ರತ್ಯೇಕವಾಗಿ ಭೇಟಿಯಾಗಿ ಅವರು ಸಮಯವನ್ನು ನಿನ್ನೆ ಕೊಟ್ಟಿದ್ದರು. ನಿನ್ನೆ ರಘುಪತಿ ಭಟ್ರು ಅವರು ನಿನ್ನೆ ಹೇಳಿದರು, ನಿನ್ನೆ ಇವತ್ತು ಬೆಳಿಗ್ಗೆ ಲಾಲಾಜಿ ಮೆಂಡನವರು ಹೇಳ್ತಾಯಿದ್ರು. ಇಲ್ಲಿಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಇರ್ತಕ್ಕಂಥ ಎಲ್ಲ ತೊಡಕುಗಳನ್ನು ನಿವಾರಣೆ ಮಾಡಬೇಕು. ಯಾವ ರೀತಿ ನಿವಾರಣೆ ಮಾಡಬೇಕು ಅನ್ನೋದಕ್ಕೆ ಒಂದು ಪರಿಶೀಲನೆಗೆ ಒಂದು ತಂಡ ಸಮಿತಿ ರಚಿಸಬೇಕು ಅನ್ನೋಂಥ ಮಾತನ್ನು ಹೇಳಿದಾಗ ಅದಕ್ಕೆ ಪೂರಕವಾಗಿ ನಮ್ಮ ಮುಖ್ಯಮಂತ್ರಿಗಳು ಸ್ಪಂದನೆ ಮಾಡಿದ್ದಾರೆ. ಕುಡ್ಲಾವುರ್ವದ ಸಂತ ಅಲೋಷಸ್ ಪ್ರೌಢಶಾಲೆಡು ಚಿತ್ರಕಲಾ ಟೀಚರ್ ಶ್ರೀಮತಿ ರಚನಾ ಶ್ರೀಧರ್ರೇನ ಮಾರ್ಗದರ್ಶನಡು ಚಿತ್ರಕಲಾವಿದರು ಜೋಕುಲು ವಿಶೇಷವಾದ ಕ್ರಿಸ್ಮಸ್ ಟ್ರೀ ತಯಾರು ಮಲ್ತಿದ್ದಾರೆ. ಅವು ಸರ್ವೇರ್ನಲ ಮೆಚ್ಚುಗೆಗೆ ಸಂದಿದಡ. ಏಸು ಕ್ರಿಸ್ತರು ಪುಟ್ಟಿನ ಗೋದಳಿ ಕ್ರಿಸ್ಮಸ್ ಟ್ರೀ ಬೊಕ್ಕ ಸಂತ ಗ್ಲಾಸ್ ಒಂದು ಕ್ರಿಸ್ಮಸ್ ಪರ್ಬದ ವಿಶೇಷ ಆದುಂಡು. ಅವೆಟ್ಲ ಕ್ರಿಸ್ಮಸ್ ಟ್ರೀ ಪಂಡ ಮರ ತುಯರೆ ಬಾರಿ ಪೊರ್ಲು ಉರ್ವದ ಸಂತ ಅಲೋಷಸ್ ಪ್ರೌಢಶಾಲೆದ ಅಂಗಣಡು ಪೊರ್ಲುದ ಸಿಂಗಾರ ಆಯ್ನ ಕ್ರಿಸ್ಮಸ್ ಟ್ರೀ ಜನಕ್ಲಿನ ಗುಮನ ವೈತಿದಂಡ. ಬೊರ್ಚೀಂದು ದಕ್ಕುನ ಬದಲು ಆ ಸುತ್ತುಲೆಡ್ದು ಎಂಚಿನಾಡಲ ತಯಾರು ಮಲ್ಪುಗಾಂದು ಕೆಲವೇರ್ನ ಮಂಡೆ ಬಲಿಪುಂಡು. ಅಂಚನೆ ಸಂತ ಅಲೋಷಸ್ ಶಾಲೆದ ಮುಖ್ಯೋಪಾಧ್ಯಾಯರು ಡಾಕ್ಟರ್ ಪ್ರಸಿಲ್ಲಾ ಡಿಸೋಜೇರ್ನ ಇಡೀ ಸಾಯಡು ಶಾಲೆದ ಚಿತ್ರಕಲಾ ಟೀಚರ್ ಶ್ರೀಮತಿ ರಚನಾ ಸೂರಜೇರ್ನ ಮಾರ್ಗದರ್ಶನಡು ಶಾಲೆದ ಚಿತ್ರಕಲಾವಿದರು ಜೋಕ್ಲಿನ ಕೈ ಚಾತುರ್ಪುಡು 105 ಕಾಲಿ ಕುಪ್ಪಿಲೆನ್ ಗಳಸದು ಪೊರ್ಲುದ ಕ್ರಿಸ್ಮಸ್ ಟ್ರೀ 4 ದಿನಟು ತಯಾರಾದ ಮಾತಿರ್ನಲ ಮೆಚ್ಚುಗೆಗೆ ಸಂದದಂಡು. ಓಟದ ಪ್ರಚಾರದ ಪೊರ್ತುಡು ಇಲ್ಲಿಲ್ಲಡೆ ಕೊರ್ಪುನ ಕೈಯೋಲೆ ಮಾಹಿತಿಡು ಕಾಂಗ್ರೆಸ್ ಪಕ್ಷ ಸುಳ್ಳು ಮಾಹಿತಿ ಕೊರ್ದು ಪ್ರಚಾರ ಮಲ್ತೊಂದುಲ್ಲಿರಂದು ಕಾಪು ಬಿಜೆಪಿ ಗುರ್ಕಾರ್ಯರು ಶ್ರೀಕಾಂತ್ ನಾಯಕ್ ದೂರ್ದೆರು. 6 ಸುದ್ದಿಗಾರರಡ ಪಾತಿರ್ದೆರು. ಕಾಪು ಬಿಜೆಪಿ ಗುರಿಕಾರ್ಯರು ಶ್ರೀಕಾಂತ್ ನಾಯಕ್ ಸುದ್ದಿಗಾರರಡ ಪಾತಿರ್ದು ಎಂಕ್ಲಿನ ನಾಯಕಿಯರು ಬೊಕ್ಕ ಕಾರ್ಯಕರ್ತೆರ್ನ ನಡುಟು ಓವೆ ಕೆಪ್ಪುಗುಪ್ಪು ಇಜ್ಜಿ ಕಾಂಗ್ರೆಸ್ ಅಪಪ್ರಚಾರ ಮಲ್ತೊಂದುಂಡು. ಓಟದ ಪ್ರಚಾರದ ಪೊರ್ತುಡು ಇಲ್ಲಡೆ ಕೊರ್ಪುನ ಕೈ ಒಲೆಡು ಸುಳ್ಳು ಮಾಹಿತಿ ಕೊರ್ದು ಪ್ರಚಾರ ಮಲ್ತೊಂದುಲೆರಂದು ಪಂಡಿರು. ವಿನಯ್ ಕುಮಾರ್ ಸೊರಕೆ ದೂರೊಂದೇ ಉಪ್ಪೊಡು ಜನಕುಲು ಮಾತೆಲ್ನ ಅರ್ಥ ಮಲ್ಪುನಾತ್ ಕಲ್ತಿದೆರು. ಎಂಕ್ಲೆನ ಅಭ್ಯರ್ಥಿಲೇನು ಗೆಂದಾದು ಕಾಪು ಪುರಸಭೆಗೆ ಕಡಪುಡ್ಲೆಂದು ಶ್ರೀಕಾಂತ್ ನಾಯಕ್ ಭಿನ್ನಾಯ್ತೊಂಡಿರು. ಕಾಂಗ್ರೆಸ್ ಪಕ್ಷದವರು ಒಂದಷ್ಟು ಆಪಾದನೆಗಳನ್ನು ಮಾಡಿ ಮನೆಗೆ ಕರಪತ್ರಗಳನ್ನು ಮುದ್ರಿಸಿ ಕೊಟ್ಟಂತಹ ಕರಪತ್ರಗಳಲ್ಲಿ ಒಂದಷ್ಟು ಸುಳ್ಳು ಹೇಳಿಕೆಗಳನ್ನು ಕೊಟ್ಟು ಜನರಿಗೆ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಮತದಾರರ ಬಾಂಧವರಲ್ಲಿ ನಾವು ಕೇಳಿಕೊಳ್ಳುವುದೇನೆಂದರೆ, ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣವಾದಂಥದ್ದು ಕಾಪು ಪುರಸಭೆ ರಚನೆ. ಕಾಪು ಪುರಸಭೆ ರಚನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಬಹುತೇಕ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದಾರೆ ಎನ್ನುವಂಥ ಪ್ರಶ್ನೆಯನ್ನು ಕಾಂಗ್ರೆಸ್ನವರಿಗೆ ಮಾಡಬೇಕು. ಕಳೆದ ಅವಧಿಯಲ್ಲಿ 2.5 ವರ್ಷದಲ್ಲಿ ಕಾಂಗ್ರೆಸ್ನವರೇ ಆಡಳಿತದಲ್ಲಿದ್ದಾಗ ಈ ಸಮಸ್ಯೆಗಳಿಗೆಲ್ಲ ಯಾಕೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಆಗಲಿಲ್ಲ ಎನ್ನುವಂಥ ವಿಚಾರವನ್ನು ಜನರು ಅರಿತುಕೊಂಡು ಅವರಿಗೆ ಪ್ರಶ್ನೆಯನ್ನು ಮಾಡಿ
ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಅಭ್ಯರ್ಥಿಗಳನ್ನು ಬೆಂಬಲಿಸಿ ಭಾರತೀಯ ಜನತಾ ಪಾರ್ಟಿ ಕಾಪು ಪುರಸಭೆಯಲ್ಲಿ ಆಡಳಿತಕ್ಕೆ ಬರುವಂತೆ ನವಕಾಪು ನಿರ್ಮಾಣಕ್ಕೆ ತಾವೆಲ್ಲರೂ ಕೈ ಜೋಡಿಸಬೇಕಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅಭಿವೃದ್ಧಿ ಮತ್ತು BJP ಒಂದಕ್ಕೊಂದು ಸಮಾನವಾಗಿ ಇರುವಂಥದ್ದು. ಯಾವಾಗೆಲ್ಲ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಆಡಳಿತ ಬಂದಿದೆ, ಉಡುಪಿ ಜಿಲ್ಲೆಯಲ್ಲಿ ಕಾಪು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಸಂಸದರು ಆರಿಸಿ ಬಂದಿದ್ದಾರೋ ಅಭಿವೃದ್ಧಿಯ ಪರ್ವವೇ ನಡೆದಂಥದ್ದು ನಮಗೆಲ್ಲರಿಗೂ ಗೊತ್ತುಂಟು. ಕಾಪು ಪುರಸಭೆಯಲ್ಲೂ ಮತ್ತಷ್ಟು ಅಭಿವೃದ್ಧಿ ಆಗಬೇಕು, ಮತ್ತಷ್ಟು ಸ್ವಚ್ಛ ಜನಮಾನಸದಲ್ಲಿ ಉಳಿಯುವಂತಹ ಜನರಿಗೆ ಅನುಭವ ಆಗುವಂತಹ ಒಂದು ಆಡಳಿತವನ್ನು ಕೊಡಬೇಕಂತಾದರೆ ಕಾಪು ಪುರಸಭೆಯಲ್ಲಿ ಒಂದಷ್ಟು ಗಟ್ಟಿ ನಿರ್ಧಾರಗಳನ್ನು ಕೊಳ್ಳೋ ಒಂದು ಒಳ್ಳೆಯ ತಂಡದ ಅಗತ್ಯತೆ ಇದೆ. ನಮ್ಮ 23 ಜನರಲ್ಲಿ ಅರ್ಧದಷ್ಟು ಜನರು ಬಹಳ ಅನುಭವಿ ತಂಡಗಳು, ಉಳಿದ ಒಂದು 15 ಜನರು ಸಾಮಾಜಿಕ ಕೆಲಸದಲ್ಲಿ ತೊಡಗಿಕೊಂಡು ಹೊಸ ಮುಖಗಳನ್ನು, ಹೊಸ ಚಿಗುರು ಹಳೆಬೇರು ಎನ್ನುವಂತೆ ಹೊಸ ಮುಖಗಳನ್ನು ಈ ಬಾರಿ ಸಮಾಜಕ್ಕೆ ಪರಿಚಯಿಸಿದ್ದೇವೆ. ಎಲ್ಲ ಅಭ್ಯರ್ಥಿಗಳು ಅತ್ಯಂತ ಸಮರ್ಥರು, ಅತ್ಯಂತ ಪ್ರಾಮಾಣಿಕರು, ಅತ್ಯಂತ ಜನಾನುರಾಗಿ ಕೆಲಸವನ್ನು ಮಾಡಲಿಕ್ಕೆ ಅರ್ಹತೆ ಉಳ್ಳಂಥ ಅಭ್ಯರ್ಥಿಗಳು. ಹಾಗಾಗಿ ತಮ್ಮೆಲ್ಲರಲ್ಲಿ ಕರೆಜೋಡಿಸಿ ವಿನಂತಿ ಮಾಡ್ತೇನೆ, ಖಂಡಿತವಾಗಿಯೂ ನೀವು ಎಣಿಸಿದಂತಹ ಎಲ್ಲ ಕಾರ್ಯಕರ್ತರ ಆಸೆಗೆ ತಕ್ಕಂತಹ ಒಂದು ಒಳ್ಳೆಯ ಆಡಳಿತವನ್ನು ನಾವು ಕೊಡ್ತೇವೆ. ನಮಗೆ ಆಶೀರ್ವಾದ ಮಾಡಬೇಕು, ನಮಗೆ ಕಮಲದ ಚಿಹ್ನೆಗೆ ಮತ ನೀಡಬೇಕಂತ ಪ್ರೀತಿಪೂರ್ವಕವಾಗಿ ವಿನಂತಿ ಮಾಡ್ತಾ ಇದ್ದೇನೆ. 2021ನೇ ಸಾಲದ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆತಿನ ಹಿರಿಯ ಪತ್ರಕರ್ತರು ಶಿವಪ್ರಸಾದ್ ಬದಿಯಡ್ಕ ಮೆರಿಗು ಕುಡ್ಲಡು ಬೇತೆ ಬೇತೆ ಸಂಘ ಸಂಸ್ಥೆಲಿನ ಒಟ್ಟು ಸೇರಿಗೆಡು ತಮ್ಮನ ಬಲ್ಮನ ಮಲ್ತದು ಮರ್ಯಾದೆ ಸಂದಾಯರು. 2021ನೇ ಸಾಲದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಸಂದದಿನ ಶಿವಪ್ರಸಾದ್ ಬದಿಯಾಡ್ಕ ಮೇರೆಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕದಿನ ಸಲಾದ ಪಾಕ ಸಂಘ ಸಂಸ್ಥೆಲು ತಮ್ಮನದ ಮಾನದಿಗೆ ಮಲ್ತಿರೋ ಕೋಡಿಕಲುಡುಪ್ಪುನ ಶಿವಪ್ರಸಾದರು ಮುಂಗಾರು ದಿನಪತ್ರಿಕೆ, ಮಂಗಳೂರು ಮಿತ್ರ ಸಂಜೆ, ಕರಾವಳಿಯಾಲೆ, ಕನ್ನಡ ಜನಾಂತರಂಗ ಪತ್ರಿಕೆಡು ಉಪ ಸಂಪಾದಕರಾದ, ಸುದ್ದಿ ಸಂಪಾದಕರಾದ ಬೇಲೆ ಬೆಂದಿನಾರು. ಪತ್ರಿಕೋದ್ಯಮಡು ಮಲ್ಲ ಮಟ್ಟದ ಸಾಧನೆ ತೋಜಾದಿನ ಮೇರೆಗೆ ಕೋಡಿಕಲ್ ವಿಪ್ರ ವೇದಿಕೆ ದಕಲು, ಸರಾಯು ಬಾಲಯಕ್ಷ ವೃಂದ ದಕಲು ಅಂಚನೆ ದೇರಬೈಲ್ ಉತ್ತರ 17ನೇ ವಾರ್ಡದ ವತಿರ್ದು ಶಾಸಕರಾಯಿನ ಭರತ್ ಶೆಟ್ಲೆನ ಮುತಾಲಿಕೆಡು ತಮ್ಮನದ ಮಾನಾದಿಗೆ ನಡೆತಂಡ. 16 ವರ್ಷದ್ದು ಹೊಸ ದಿಗಂತ ಪತ್ರಿಕೆಡು ಹಿರಿಯ ಸಹ ಸಂಪಾದಕರಾದ ಸೇವೆನು ಸಂದಾಯಿತ ಮಲ್ತೊಂದುಲ್ಲೆರು ಶಿವಪ್ರಸಾದ್ ಬದಿಯಡ್ಕ. ತುಳುನಾಡ ಸಾರಮಾನ್ಯ ದೈವಲೆಡು ಒಂಜಿ ಮಾಮಲ್ಲ ಕಾರ್ಣಿಕದ ಸತ್ಯ ಕೊಡಮಂದಾಯ ತೋಡಾರ್ದ ಕೊಡಮಣಿತ್ತಾಯ ದೈವಸ್ಥಾನ ಬೊಕ್ಕ ಶ್ರೀ ಬ್ರಹ್ಮವೈದರ್ಕಳ ಗರುಡಿಡು ಕಾಲಾದಿ ಜಾತ್ರೆ ನಡತೊಂದಿತ್ತದು ಶುಕ್ರವಾರ ರಾತ್ರಿ ಕೊಡಮಂದಾಯ ನೇಮ ನಡತನ. ತುಳುನಾಡ ಭೂತಾರಾಧನೆಡು ಕಾರ್ಣಿಕದ ಅವೇತೋ ಶಕ್ತಿಲು ನಿಲೆವೂರ್ದು ಧರ್ಮ ರಕ್ಷಣೆ ಮಲ್ತೊಂದು ಅಧರ್ಮನು ದೊಂಕೊಂದು ಬೈದ ರಾಜನ್ ದೈವಲೆಡು ಒಂಜಿ ಮಾಮಲ್ಲ ಸತ್ಯ ಕೊಡಮಂದಾಯ ಆದಿತ್ತದು ಶ್ರೀ ಬ್ರಹ್ಮವೈದಿರ್ಲೆನ ಗರುಡಿ ಬೊಕ ಬೇತನೆ ದೇವಸ್ಥಾನಲೆಡು ನಿಲೆವೂರ್ದು ನಂಬಿಂಚಿ ಭಕ್ತಿರ್ನ ಆರಭಾರ ತೂವೊಂದುಲ್ಲೆ. ಶ್ರೀ ಕೊಡಮಣಿತ್ತಾಯ ದೈವಸ್ಥಾನ ಶ್ರೀ ಬ್ರಹ್ಮವೈದರ್ಕಳ ಗರುಡಿ ತೋಡಾರಡು ಇತ್ತೆ ಕಾಲಾದಿ ತೋಡಾರ ಜಾತ್ರೆ ನಡತೊಂದಿತ್ತದು ಶುಕ್ರವಾರ ರಾತ್ರಿ ಕೊಡಮಂದಾಯನ ನೇಮಗೂ ಅಟ್ಟಣೆ ಆದಿತ್ತಂಡ. ದುಂಬತ್ತ ದೈವದ ಗಗ್ಗರದೆಚ್ಚಿ ನಡತಂಡ. ಕೊಡಮಂದಾಯಗು ಅಣಿಕಟ್ಟದು ಸಂಭ್ರಮದ ನೇಮ ನಡತಂಡ. ಆಕೇರಿಗು ದೈವ ಪಿಲಿ ಬಂಡಿ ಏರ್ನೆಡ್ದು ಬೊಕ್ಕ ಭಕ್ತರು ಬಂಡಿ ಒಯ್ತಿರು. ಊರು ಪರಊರ್ಲೆನ ಭಕ್ತರು ದೈವಸ್ಥಾನ ಬೊಕ್ಕ ಗರುಡಿದ ಆಡಳಿತ ಮಂಡಳಿದ ಪದಾಧಿಕಾರಿಗಳು ಸದಸ್ಯರು ಕೊಡಮಂದಾಯ ದೈವದ ನೇಮ ತೂದು ಇಂಬು ನಟ್ಟೊಂದು ಬೂಳ್ಯ ಪ್ರಸಾದ ದೆತ್ತೊಂಡೆರು. ಶನಿವಾರ ರಾತ್ರಿ ತೋಡಾರ್ ಗರುಡಿಡು ಬೈದಿರ್ಲೆ ನೇಮ ನಡತೊಂದುಂಡು.
ಇತ್ತೆ ಕೊಡೋರ ಇನಿತ ಮಲ್ಲ ಸುದ್ದಿಲು. ಏಸು ಕ್ರಿಸ್ತಿಯರು ಪುಟ್ಟಿನ ದಿನ ಕ್ರಿಸ್ಮಸ್ ಆಚರಣೆ ನೆಲ್ಲಿಕಾರ್ ಇಂಗ್ರೇಜಿ ಬೊಕ್ಕ ರೊಸಾರಿಯೋ ಕೆಥೆಡ್ರಲ್ ಇಡು ಬಿಷಪ್ ಹಿಡಿದು ವಿಶೇಷ ಬಲಿ ಪೂಜೆ ಒಡಿಪು ಮಿಲಾಗ್ರಸ್ ಇಂಗ್ರೇಜಿಡು ಸಂಭ್ರಮದ ಆಚರಣೆ. ಮತಾಂತರ ಕಾಯ್ದೆ ನಿಷೇಧ ಬಗಿಟ್ಟು ಪಕ್ಷ ಧರ್ಮ ಭೇದದಂತೆ ಮಾತಿರ್ಲ ಯೋಚನೆ ಮಲ್ಪಡು ಬಜ್ಪೆ ವಿಮಾನ ನಿಲ್ದಾಣಡು ಗೃಹ ಮಂತ್ರಿ ಆರಗ ಜ್ಞಾನೇಂದ್ರ ಲಾಭ ತೂದು ಬಿಜೆಪಿ ದಕ್ಲೆಡ್ದು ಕಾನೂನು ಯುಟಿ ಖಾದರ್. ಬಿಜೆಪಿ ಅಭ್ಯರ್ಥಿಲಿನ ಗೆಂದಾದ ಕಾಪು ಪುರಸಭೆಟ್ಟು ಅಧಿಕಾರ ಕೊರಡು ಲಾಲಾಜಿ ಆರ್ ಮೆಂಡನ್ ಕಾಪು ಓಟದ ಪ್ರಚಾರಡು ಕಾಂಗ್ರೆಸ್ ಪಕ್ಷದ್ದು ಇಲ್ಲಡೆ ಸುಳ್ಳು ಮಾಹಿತಿ ಶ್ರೀಕಾಂತ್ ನಾಯಕ್. ತೋಡಾರ್ ಜಾತ್ರೆ ಕೊಡಮಣಿತ್ತಾಯ ಸಾನ ಶ್ರೀ ಬ್ರಹ್ಮವೈದರ್ಕಳ ಗರುಡಿ ಜಾತ್ರೆಡು ಕೊಡಮಂದಾಯ ದೈವದ ನೇಮ. ಇಡೆಗು ಇನಿತ ನಮ್ಮ ಕುಡ್ಲ ತುಳುವಾರ್ತಿಲ ಮುಗಿಂಡು ಸೊಲ್ಬೆಲು.